ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆಯ ವತಿಯಿಂದ 5 ದಿನ ನಡೆಯಲಿರುವ ರೇಂಜರ್ ಕಡಲ ಕಿನಾರೆ ಚಾರಣ ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೆ ಉಚ್ಚಿಲದಿಂದ ಮುಲ್ಕಿ ತನಕ ನಡೆಯಲಿದೆ. ಜಿಲ್ಲೆಯಲ್ಲಿ 53,000 ವಿದ್ಯಾರ್ಥಿಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ತೊಡಗಿಕೊಂಡಿದ್ದು, ರಾಜ್ಯದಲ್ಲಿ ಅತ್ಯಧಿಕ ಎನಿಸಿದ್ದು ಜಿಲ್ಲಾ ಸಂಸ್ಥೆಗೆ ಪ್ರಶಸ್ತಿಯೂ ಲಭಿಸಿದೆ. ಈ ಬಾರಿ ಕಡಲ ಕಿನಾರೆ ಚಾರಣ ಶಿಬಿರ ಜಿಲ್ಲೆಯಲ್ಲಿ ನಡೆಯಲಿದ್ದು, ಫೆಬ್ರವರಿ 26ರಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ರಾಜ್ಯ ಮುಖ್ಯ ಆಯುಕ್ತ ಪಿಚಿಆರ್ ಸಿಂಧ್ಯಾ ಅವರು ಉಚ್ಚಿಲದಲ್ಲಿ ಉದ್ಘಾಟಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಸಚಿವ ಯುಟಿ ಖಾದರ್ ರೇಂಜರ್ ಶತಮಾನೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾ ಮುಖ್ಯ ಆಯುಕ್ತ ಎಂಜಿ ಮೋಹನ್ ಅವರು ತಿಳಿಸಿದರು. ಈ 100 ವರ್ಷದ ಒಂದು ಇದರ ಯೋಜನೆಯಾಗಿ ಒಂದು ರೇಂಜರ್ಸ್ ಶತಮಾನೋತ್ಸವ ಅಂತ ಹೇಳಿ ನಾವು ಈ ವರ್ಷ ಆಚರಿಸಲಿಕ್ಕಿದ್ದೇವೆ. ಆ ರೇಂಜರ್ಸ್ ಶತಮಾನೋತ್ಸವದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಖಾದರ್ ಅವರು ನಡೆಸಲಿಕ್ಕಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳಾದ ಶಶಿಕಾಂತ್ ಸೆಂಥಿಲ್ರವರು ವಹಿಸಲಿಕ್ಕಿದ್ದಾರೆ. ಹಾಗೆಯೇ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಸೋಮೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ರಾಜೇಶ್ ಉಚ್ಚಿಲ್ರವರು, ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಚಿದಾನಂದರವರು ಹಾಗೂ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ದೇವದಾಸ್ ಉಚ್ಚಿಲ್ರವರು ಭಾಗವಹಿಸಲಿಕ್ಕಿದ್ದಾರೆ. ಇದಲ್ಲದೆ ಊರಿನ ಹಲವಾರು ಗಣ್ಯರು ಮಹನೀಯರು ಈ ಒಂದು ಇದರಲ್ಲಿ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದರ ಬಳಿಕ ಈ ಚಾರಣ ಆರಂಭವಾಗಿ ಮರುದಿನ ಬೆಳಿಗ್ಗೆ ಅಂದರೆ 27ನೇ ತಾರೀಕಿನ ಬೆಳಿಗ್ಗೆ ಉಚ್ಚಿಲದಿಂದ ಹೊರಟು ಉಳ್ಳಾಲದವರೆಗೆ ಸಮುದ್ರ ತೀರದಲ್ಲಿ ಚಾರಣವನ್ನು ನಮ್ಮ ಮಕ್ಕಳು ಕೇಳಲಿಕ್ಕಿದ್ದಾರೆ. ಈ ಸಂದರ್ಭ ಜಿಲ್ಲಾ ಆಯುಕ್ತ ರಾಮಶೇಷ್ ಶೆಟ್ಟಿ, ಕಾರ್ಯದರ್ಶಿ ಎಂಜೆ ಕಚೆ, ಜಂಟಿ ಕಾರ್ಯದರ್ಶಿ ಜಯಮತಿ ಸೋನ್ಸ್ ಹಾಗೂ ಜಿಲ್ಲಾ ತರಬೇತಿ ಕೌನ್ಸಿಲರ್ ತ್ಯಾಗಂ ಹರೇಕಳ ಉಪಸ್ಥಿತರಿದ್ದರು.